ಒಬ್ಬ ಕಾರ್ಯಕರ್ತನನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಇದೊಂದು ಅತ್ಯಂತ ಏಕಾರ್ಥ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂದರೆ ನಿನ್ನೆ ಒಬ್ಬನೇ ಹೋದ ಸಂದರ್ಭದಲ್ಲಿ ಒಂದೇ ಹೊತ್ತು ಬೇಟೆಯಲ್ಲಿ ಭಾಳ ಒಂದು ಹಳ್ಳಿಯಲ್ಲಿ ನೀರು ಬಸ್ಸಲ್ಲಿ ಒಂದು ಬೇಟೆಯಲ್ಲಿ ಒಂದು ಯುವಕರನ್ನ ಅಂತ ಬರ್ಬರ ರೀತಿ ಕರೆ ಮಾಡಬೇಕು ಅಂತ ಆದರೆ ಅವರಿಗೆ ಎಷ್ಟರ ಮಟ್ಟಿಗೆ ಈ ಒಂದು ಧೈರ್ಯ ಇರಬೇಕು ಮತ್ತು ಈ ಸರ್ಕಾರ ಎಷ್ಟು ವೀಕ್ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂದರೆ ಅಂಥ ಒಂದು ಜನನಿ ಬಿಡ ಪ್ರದೇಶದಲ್ಲಿ ಒಂದು ಒಬ್ಬನನ್ನು ಕೊಲೆ ಮಾಡಬೇಕು ಅಂತಂದರೆ ಯಾವ ಥರದ ಒಂದು ಧೈರ್ಯ ಇರಬೇಕು ಅವರಿಗೆ. ನಾವು ನೋಡ್ತಾ ಇದ್ದೇವೆ ಕೆಲವು 2-3 ದಿವಸಗಳಿಂದ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನು ಪ್ರೆಸ್ಸಲ್ಲಿ ಕೊಡ್ತಾ ಇರೋ ಒಂದು ಮೊನ್ನೆ 2-3 ದಿನಗಳಿಂದ ನಡೆದ ಘಟನೆಗೆ ಸಂಬಂಧಪಟ್ಟಂಥ ಇದೆಲ್ಲ ಅವರಿಗೆ ಒಂದು ಪ್ರೇರಣೆ ಕೊಟ್ಟಂಥ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ. ಖಂಡಿತವಾಗಿಯೂ ಇದರಿಂದಲೇ ಸರ್ಕಾರದ ಈ ಒಂದು ಇವತ್ತಿನ ಬೆಳಗ್ಗೆನೂ ನಾನು ನೋಡಿದೆ ಡಿಪಾರ್ಟ್ಮೆಂಟ್ ಮಂಗಳೂರಲ್ಲಿ ಭಾಳಷ್ಟು ಇಂಥ ಘಟನೆಗಳು ನಡೆದಿದೆ ಅಂತ. ಯಾಕೆ ನಡಿಬೇಕು ಅಂತ ನಾನು ಕೇಳಿದೆ. ಅಂತ ಪ್ರೋತ್ಸಾಹ ಕೊಡುವುದು ಖಂಡಿತವಾಗಿ ಇಂಥ ಘಟನೆ ನಡೀತದೆ. ಇಂಥ ಘಟನೆ ನಡೆಯೋದಾಗೆ ನಾವು ಅದನ್ನು ತಡೆ ಮಾಡಬೇಕು ಅಂತ ಅದಕ್ಕೆ ನಾವು ಇಂಥ ನಡೆಯುತ್ತದೆ ಅಂತ ಅದು ನಾವು ನಿಜವಾಗಿ ಹೇಳಿದರೆ ಭಾಳಷ್ಟು ಕಷ್ಟ. ಅದರಿಂದ ನಾನು ಹೇಳ್ತಾ ಇರೋದು ಇಷ್ಟೇ, ಆದಷ್ಟು ಶೀಘ್ರ. ಯಾಕೆಂದರೆ 8-8:30 ಗಂಟೆ ಹೊತ್ತಿಗೆ ಜನನಿಬಿಡ ಪ್ರದೇಶ ಆದ್ದರಿಂದ ಎಲ್ಲರೂ ನೋಡಿದೆ ನಾನು ಅಷ್ಟು ಕ್ಲಿಯರಾಗಿ ಇದೆ ಅಲ್ಲಿ. ಅದರಿಂದ ಹಿಡಿಲಿಕ್ಕೆ ಏನು ಕಷ್ಟದ ಕೆಲಸ ಅಲ್ಲ. ಆದಷ್ಟು ಶೀಘ್ರ ಅವ್ರಿಗೆ ಯಾರು ಮಾಡಿದಾರೋ ಅದನ್ನು ಶೀಘ್ರ ಅವರಿಗೆ ಶಿಕ್ಷೆ ಕೊಡಬೇಕು ಈ ಸರ್ಕಾರ ಮಾಡಬೇಕು. ಸಾಮಾನ್ಯ ಜನರಲ್ಲಿ ಒಂದು ಹೆದರಿಕೆ ಹುಟ್ಟುಹೋಗಿದೆ. ಯಾಕಂದರೆ ನಾವು ಬದುಕಿಗೆ ಕಷ್ಟ ಎಂಬಂಥ ಒಂದು ಹೆದರಿಕೆ ಹುಟ್ಟುಹೋಗಿದೆ. ಆ ಹೆದರಿಕೆಯನ್ನು ದೂರ ಮಾಡಲಿಕ್ಕೆ ಸರ್ಕಾರದ ಜವಾಬ್ದಾರಿ. ಸರ್ಕಾರ ಖಂಡಿತವಾಗಿ ಅದು ಕಠಿಣ ಕ್ರಮ